ಶ್ರೀಮತಿಯು ಪಿರಿಯರಿಲ್ಲದಂತೆ ನಾಳೆ ನಡೆಯುವೆನೆ. ಹರಿಯ ಮರೆಯುವೆನೆ. ಗೋಳಿಡುತ್ತಿರು ಇರುತ್ತಿರುಳು ಸತ್ಸಮಯದೊಳು ಸ್ನಾನಾದಿ ವಿಧಿ ಮುಗಿಸುತ್ತಾಗ ಹಿರಿಯರೆಂದಂತೆ ನಾಳೆ ನಡೆವೆನೆ. ಹರಿಯ ಮರೆವೆನೆ. ಜೀವನ ಎನ್ನುವುದು ಅನಂತ ತಿರುವುಗಳ ಆಗರ ಅಂತ ಹೇಳಿದ್ರು. ನನ್ನ ಬದುಕಿನಲ್ಲಿ ಇಂತಹ ತಿರುವನ್ನು ಕಾಣುತ್ತೇನೆ ಎನ್ನುವ ಹಾಗೆ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ಆ ಪರಮಾತ್ಮನನ್ನು ಹೊಂದಬೇಕು ಎನ್ನುವ ಹಾಗೆ ಅನವರತವು ಆಶೆಯನ್ನು ಹೊಂದಿದವಳು ನಾನು. ನನ್ನ ಆಶಾ ಗೋಪುರವೇ ನುಚ್ಚು ನೂರಾಗಿ ಹೋಯಿತಲ್ಲ. ಮನಸ್ಸೆನ್ನುವಂತಹ ಮಂದಿರದಲ್ಲಿ ಆ ಶ್ರೀಹರಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆಗೊಳಿಸಿದವಳು ನಾನು. ಆದರೆ ನನ್ನ ತಂದೆ ತಾಯಿ ಆಡಿದಂತಹ ಮಾತಾದರೂ ಏನು? ಪರ್ವತ ಮುನಿ ಹಾಗೂ ನಾರದ ಮಹರ್ಷಿಗಳು ಬಯಸಿದ್ದಾರೆ ನಾಳೆಯ ದಿವಸ ಸ್ವಯಂವರ ಎನ್ನುವ ಹಾಗೆ. ಮನಸ್ಸಿನಲ್ಲಿ ಒಬ್ಬರನ್ನು ಭಾವಿಸಿ ಮತ್ತೊಬ್ಬರನ್ನು ಮದುವೆಯಾದರೆ ಅದು ಮಾನಸಿಕ ವ್ಯಭಿಚಾರವಾಗುವುದಿಲ್ಲವೇ? ಖಂಡಿತವಾಗಿಯೂ ಇಲ್ಲ. ಆ ಪರಮಾತ್ಮನನ್ನು ಉಳಿದು ಅನ್ಯತಾ ಬೇರೆ ಯಾರನ್ನು ಮದುವೆಯಾಗಲಾರೆ. ಆ ಪರಮಾತ್ಮನನ್ನು ಮರೆಯಲಾರೆ ನಾನು. ಹಾಗಿದ್ರೆ ನನಗಿರುವಂತಹ ದಾರಿ ಒಂದೇ. ಆರ್ತರ ಧ್ವನಿಯನ್ನು ಕೇಳಿದ ಕ್ಷಣ ಓಡೋಡಿ ಬರ್ತಾನಂತೆ, ಪಾಲಿಸುತ್ತಾನಂತೆ. ಆತನ ಮೊರೆಯನ್ನೇ ಹೊಂದುತ್ತೇನೆ, ಆತನನ್ನೇ ಕೂಗಿ ಕರೆಯುತ್ತೇನೆ. ನಿರ್ದಯನಾದೆ ನೀ ನಿಂತು ಶ್ರೀನಿಧಿ ನೂಕುತಿಗೆಯೋ ಋಷಿಯ ಶ್ರಮಕ್ಕೆ ಬೇಕು ನೀನೆಂದು ನೋಂಬಿಯ ನೋಂದರೆ ನಗೀಗ ಬೇಕು ನೀನೆಂದು ನೋಂಬಿಯ ನೋಂದರೆ ನಗೀಗ ಶೋಕವೇ ಫಲವಾಗಬಹುದೇ ಕೃಪಾಂಬುಧೇ ಏಕೆ ನಿರ್ದಯನಾದೆ ನೀನಿಂದು ಶ್ರೀನಿಧೇ ಯಾಕೆ ನಿರ್ದಯನಾಗಿ ಹೋದೆ? ಯಾವ ತಪ್ಪಿಗೆ ಬೇಕಾಗಿ ಇಂತಹ ಶಿಕ್ಷೆ? ಬದುಕು ಎನ್ನುವಂತಹ ಜಟಕ ಬಂಡಿ ಸಾಗುವ ದಾರಿ ಒಂದೇ ಆದರೂ ಮುಟ್ಟುವಂತಹ ಗುರಿ ನಾವು ಪ್ರಯಾಣಿಸುವಂತಹ ದಿಕ್ಕನ್ನು ಅವಲಂಬಿಸಿಕೊಂಡಿರ್ತದೆ. ನನ್ನ ಬದುಕಿನಲ್ಲಿ ಬೇರೆ ಪಥವನ್ನು ಅನುಸರಿಸಿದವಳು ನಾನಲ್ಲ. ನಿನ್ನನ್ನೇ ಹೊಂದಬೇಕು ಎನ್ನುವ ಹಾಗೆ ಆಶೆಯನ್ನು ಹೊಂದಿದವಳು ನೀನು. ಇಲ್ಲದೆ ಹೋದರೆ ಖಂಡಿತವಾಗಿಯೂ ಈ ಪ್ರಪಂಚದಲ್ಲಿ ಒಂದು ಗಳಿಗೆಯು ನಾನು ಬದುಕುಳಿಯಲಾರೆ. ಈ ಹಿಂದೆ ಗಜೇಂದ್ರನ ಆರ್ತ ಧ್ವನಿಯನ್ನು ಆಲಿಸಿ ಮಕರನಿಂದ ಬಂದು ಸಂರಕ್ಷಿಸಿದೆಯಂತೆ. ನನ್ನ ಆರ್ತ ಧ್ವನಿಯನ್ನು ಕೇಳಲಾರೆಯ? ಇಲ್ಲ, ನೀನು ಬಾರದೇ ಇದ್ರೆ ಖಂಡಿತವಾಗಿಯೂ ಈ ಹೊತ್ತಿಗೆ ನನ್ನ ಪ್ರಾಣ ಎನ್ನುವುದು ನಿನ್ನ ಪದಕ್ಕೆ ಅರ್ಪಿಸ್ತಾ ಇದ್ದೇನೆ. ಬಾ ತಂದೆ, ಬಾ ಬಾ ಬಾ. ಭಜಗರಿ ಗದಿದು ನಬನು ತಾನೆನೆ ಪಂಕಜಲೋಚನ ಮೈದೋರಿಗೆ
ನಿಜ ಶರಣೆಯ ಪಿಡಿದೆತ್ತು ತೊರೆದ ನಿಜ ಶರಣೆಯ ಪಿಡಿದೆತ್ತು ತೊರೆದ ವಾರಿದ ಮುಗಿ ಚಿಂತಿದ ಬೇಡಲೆ ಮನದಿ ಭಜಕರಿ ಕತ್ತಿತು ಬನುತ್ತಾನೆ ಪಂಕಜಲೋಚನ ಮೈದೋ ನಿನ್ನ ಕಣ್ಣೀರನ್ನು ಒರೆಸುವುದಕ್ಕಾಗಿ ಆಗಮಿಸಿದ್ದೇನೆ. ನಿನ್ನ ತೋಳುಗಳನ್ನು ಹಿಡಿದೆಬ್ಬಿಸಿದ್ದೇನೆ. ನನ್ನ ಕಣ್ಣುಗಳೇ ಪಾವನವಾಯಿತು, ಜೀವನವೇ ಧನ್ಯ ಅಂತ ಭಾವಿಸಿಕೊಳ್ಳುತ್ತೇನೆ ನಾನು. ಕುಂಬಿನಿಪ ಶಶಿಬಿಂಬದಳಂತಹ ಸಂಭ್ರಮದ ಮುಖ ಕಮಲ ನೋಡಲು ಡಂಬಕಾವ್ಯತೆ ಬಿಸಿಲಿನೊಳು ಇಂಬುಗೊಂಡಿಹುದೇ ತಕ್ಕಿ. ಕಾರಣ ನೀವೇ. ಯಾಕೆ ಕಣ್ಣೀರು? ನಿಮ್ಮನ್ನೇ ಹೊಂದಬೇಕು ಅಂತ ಆಸೆ ನಿಲ್ಲಿಸಿದವನು ನಾನಲ್ಲಿ. ಅನವರತವು ನಿಮ್ಮನ್ನೇ ಪೂಜಿಸ್ತಾ ಇದ್ದವು. ಯಾಕೆ ಒಲಿದು ಬರಲಿಲ್ಲ? ಮನದಿಂಗಿತವನ್ನು ಯಾಕೆ ಅರ್ಥೈಸಿಕೊಳ್ಳಿಲ್ಲ ತಾವು? ನೀವು ತಿಳಿದುಕೊಳ್ಳಬೇಕಾದಂತಹ ಸತ್ಯವೊಂದೆಯ ಶ್ರೀಮತಿ. ಏನು ಸ್ವಾಮಿ? ಭಗವಂತನ ಸಾಕ್ಷಾತ್ಕಾರ ಆಗುವುದು ಹೃದಯ ಆರ್ದ್ರವಾದಾಗ ಮಾತ್ರ. ಸರಿ. ನನಗಿಲ್ಲ, ಯಾರೂ ಇಲ್ಲ, ನೀನೇ ಗತಿ, ನೀನೇ ಮತಿ ಎನ್ನುವಂತಹ ಭಾವದಿಂದ ಯಾವಾಗ ಯಾರು ಸಮರ್ಪಣಾ ಭಾವದಿಂದ ತೊಡಗಿಸಿಕೊಳ್ಳುತ್ತಾರೋ ಅಲ್ಲಿ ಮಾತ್ರವೇ ಭಗವತ್ ಸಾಕ್ಷಾತ್ಕಾರ ಆಗ್ತದೆ. ತನವನ್ನು ಪೀಠವಾಗಿರಿಸಿ, ಮನವನ್ನು ಮಂಟಪವನ್ನಾಗಿರಿಸಿ, ನಯನ ಜ್ಯೋತಿಯನ್ನು ಬೆಳಗುತ್ತಾ, ನಾಲಗೆ ಮಾಧ್ಯಮದಿ ಪೊಗಳುತ್ತಾ, ಕೊರಳನ್ನೇ ಶಂಖಧ್ವನಿಯಾಗಿಸುತ್ತಾ, ಕೈ ಬೆರಳುಗಳನ್ನೇ ಕದಲಿಗಳನ್ನಾಗಿಸುತ್ತಾ, ನಿನ್ನೊಳಗೆ ಇದು ತನಕ ನಾನು ಮೆಚ್ಚಿಸ್ತೇನೆ ಎನ್ನುವಂತಹ ಭಾವವನ್ನೆಲ್ಲ ಬಿಟ್ಟು ನನ್ನನ್ನು ರಕ್ಷಿಸು ತಂದೆಯೇ ಅಂತ ಸಮರ್ಪಣಾ ಭಾವದಿಂದ ನೀ ತೊಡಗಿಸಿಕೊಂಡೆಯಲ್ಲ, ಆ ಕ್ಷಣಕ್ಕೆ ನಿನ್ನೆದುರಿಗೆ ಕಾಣಿಸಿಕೊಂಡಿದ್ದೆ. ನಿನ್ನ ಮನಸ್ಸನ್ನು ಆವರಿಸಿದಂತಹ ಭೀತಿಯ ಪೊರೆಯನ್ನೆಲ್ಲ ಕಳೆತಿದ್ದೇನೆ. ಯಾಕೆ ದುಃಖ ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೇನೆ. ನಾಳೆಯ ದಿವಸ ಸನ್ಯಾಸಿಗಳನ್ನು ವರಿಸಿ ತನ್ಮೂಲಕವಾಗಿ ವಲ್ಲದ ಮುನಿಯಾಶ್ರಮಕ್ಕೆ ಹೋಗಬೇಕು ಎನ್ನುವಂತಹ ನಿನ್ನ ದುಃಖ ಏನುಂಟು ಅದನ್ನು ತಿಳಿದವನೇ ಇದ್ದೇನೆ. ಸಿರಿಪತಿಯನ್ನು ಪತಿಯನ್ನಾಗಿ ಪಡೆಯಬೇಕು ಎನ್ನುವುದಲ್ವೇ ನಿನ್ನ ಮನದ ಕಾಂಕ್ಷೆ. ಸಿರಿ ಎನ್ನುವುದಕ್ಕೆ ನೆಮ್ಮದಿ ಎನ್ನುವಂತಹ ಮಹದರ್ಥವಿದೆ. ಆ ನೆಮ್ಮದಿಯನ್ನು ಪಡೆಯಬೇಕು ಅಂತಿದ್ರೆ ಶ್ರೀಪತಿಯನ್ನೇ ವರಿಸಬೇಕು ಎನ್ನುವಂತಹ ನಿನ್ನ ಮನದ ವಾಂಛೆ ಏನುಂಟು ನಾಳೆಯ ದಿವಸ ಅದು ಈಡೇರುತ್ತದೆ. ನಿನ್ನ ತಂದೆ ತಾಯಿಗಳು ಯಾವ ಭಾವವನ್ನು ಇಟ್ಟುಕೊಂಡಿದ್ದಾರೋ ಆ ಭಾವದ ಮೂಲಕವೇ ಅದು ಪೂರ್ಣಗೊಳ್ಳುತ್ತದೆ. ಅಂದರೇನು, ರಾಜಕುಮಾರನಿಗೆ ಕೊಡಬೇಕಿತ್ತು, ಮುನಿಗಳಿಗೆ ಕೊಡಬೇಕಾಯ್ತಲ್ಲ. ಸರಿ, ಸ್ವಯಂವರ ಅಂತ ಏರ್ಪಡಿಸಿತು. ರಾಜಕುಮಾರರನ್ನು ಕರೆಯುವುದೇ ಎನ್ನುವಂತಹ ಮಾತನ್ನು ನಿನ್ನಯ್ಯ ಹೇಳಿದ್ದ. ಕರೆಯಿರಿ, ನಮಗೆ ನಾವು ಗೆಲ್ಲುತ್ತೇವೆ ಎನ್ನುವಂತಹ ವಿಶ್ವಾಸ ಇದೆ ಅಂತ ಪರ್ವತ ಹಾಗೂ ನಾರದ ಮುನಿಗಳು ಹೇಳಿದರು. ನನ್ನ ಮೇಲೆ ನಿನ್ನಷ್ಟೇ ಭಕ್ತಿಯನ್ನು, ನೀನು ನನ್ನ ಮೇಲೆ ಇದ್ದಷ್ಟೇ ಭಕ್ತಿಯನ್ನು ನಿನ್ನಯ್ಯನು ಇರಿಸಿಕೊಂಡವನೇ ಇದ್ದಾನೆ. ತನಗಿಂತ ಚೆಲುವರಿದ್ದಾರೆ ಎನ್ನುವಂತಹ ಭಾವ ಅವರಿಗೆ ಈವರೆಗೂ ಕೂಡ ಹುಟ್ಟಬೇಕು. ಲೋಕದ ಚೆಲುವು ಎಲ್ಲಿದೆ ಎನ್ನುವಂತಹ ಸಾಕ್ಷಾತ್ಕಾರ ನಾಳೆ ದಿವಸ ಆಗಬೇಕು. ಸೌಂದರ್ಯ ತತ್ವ ಒಲಿಯುವುದು ಸಾಕ್ಷಾತ್ಕಾರದ ಮೂಲಕವಾಗಿ ಹೊರತು ಬಲಾತ್ಕಾರದಿಂದಲ್ಲ ಎನ್ನುವುದನ್ನು ನಿರೂಪಿತಕ್ಕೋಸ್ಕರವಾಗಿ ಅವ ಹೇಳಿದಂತಹ ಆ ಮಾತನ್ನು ಪೂರ್ಣಗೊಳಿಸುವುದಕ್ಕಾಗಿಯೇ ನಾಳೆಯ ದಿವಸ ಸ್ವಯಂವರ ಮಂಟಪದಲ್ಲಿ ರಾಜಕುಮಾರನಾಗಿಯೇ ಕಾಣಿಸಿಕೊಡುತ್ತೇನೆ. ನಿನ್ನ ಕಣ್ಣಿಗೆ ಕಾಣಿಸುವ ಆ ಸಮಯದಲ್ಲಿ ನಿನ್ನ ಮನದ ಇಚ್ಛೆಯನ್ನು ಪೂರ್ತಿಗೊಳಿಸು. ಇದಕ್ಕೊಂದು ಸರಿಯಾದ ಪಥ ನಿರ್ದೇಶನ ಉಂಟು. ಇನ್ನೂ ಹೆಚ್ಚು ಗೊತ್ತಿಲ್ಲ, ಒಂದೇ ದೃಶ್ಯಕ್ಕೆ ಎಲ್ಲ ಮುಗಿಸ್ತೇನೆ. ಹರಿಗೆದು ಬೇಳೆ ಮರೆಯಾಗಲಿಯು ಮಂದಿರವನುಡಿದುಲಗೆ ಕೈದಲಿತ್ತನು ನೃಪತಿ ಕಾರೇತಿ ತನ್ನಾಪ್ತರನು ಸಕಲ ಸಲ್ಲಾಹವು ನೆರಗಿ ಸಂತಸಗಿರಲು ನನಗೆ ಒಳಗಿನೊಳಗೆ ಭಯ ಇತ್ತು, ಆಗುತ್ತದೋ ಇಲ್ವೋ ಅಂತ. ಒಂದು ದಿವಸ ಚರಣವ ತೊಳೆದು
ಎಲ್ಲ ರಾಜಕುಮಾರರು ಎಲ್ಲಿದ್ದಾರೆ? ರಾಜಕುಮಾರರು ರಾಜಕುಮಾರರೆಲ್ಲ ಅಲ್ಲಲ್ಲಿ ಉಚಿತಾಸನವನ್ನು ಕೊಟ್ಟಿದ್ದೇನೆ. ನಿಮ್ಮ ಪರಿಚಯ ಎಲ್ಲ ನಮ್ಮ ಸುಧಾರಿಕೆಯವರು ಕೇಳ್ತಾರೆ, ಅವರಲ್ಲಿ ಹೇಳಿ ವ್ಯವಸ್ಥೆ ಮಾಡಿದ್ದೇನೆ. ಇದು ಇನ್ನು ಆಗಬೇಕಾದದ್ದು ಸ್ವಯಂವರ. ಮಗಳನ್ನು ಕರೆಯದೆ, ಮಗಳೇ ಈ ಪ್ರಪಂಚದಲ್ಲಿ ವಿಶೇಷವಾದ ಯೋಗ ನಿನಗೆ. ನಮ್ಮ ಪೂರ್ವಿಕನಾದಂತಹ ಮನು ತನ್ನ ಸ್ಮೃತಿಯಲ್ಲೇ ಹೇಳಿದ್ದಾನೆ, ಏನು ಅಂತ? ಬಾಲ್ಯದಲ್ಲಿ ತಂದೆಯಾದವ ರಕ್ಷಿಸುವುದು. ಪಿತಾ ರಕ್ಷತಿ ಕೌಮಾರಿ, ಭರ್ತಾ ರಕ್ಷತಿ ಯೌವನಿ, ಸುತಾ ರಕ್ಷತಿ ವಾರ್ಧಕ್ಕಿ, ನಾ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ. ಇದನ್ನು ಹೆಚ್ಚಿನವರು ತಪ್ಪಾಗಿಯೇ ತಿಳಿದುಕೊಂಡದ್ದು. ಬಾಲ್ಯದಲ್ಲಿ ತಂದೆಯ ಅಧೀನ, ಯೌವನಕ್ಕೆ ಬರುವಾಗ ಗಂಡನ ಅಧೀನ, ವಾರ್ಧಕ್ಯದಲ್ಲಿ ಪುತ್ರನ ಅಧೀನ. ಆಧೀನ ಅಂತ ಹೇಳಿದ್ರೆ ಅವಳಿಗೆ ಸ್ವಾತಂತ್ರ್ಯ ಇಲ್ಲ ಎನ್ನುವ ಅರ್ಥ ಹೇಳಿದ್ದು ಸ್ವೇಚ್ಛೆ ಇಲ್ಲ ಎನ್ನುವುದಾಗಿಯೇ ಹೊರತು ಅವಳಿಗೆ ಯಾವುದರಲ್ಲಿಯೂ ಅಧಿಕಾರ ಇಲ್ಲ ಅಂತ ಅಲ್ಲ. ಆ ರಕ್ಷಣೆ ಯಾಕೆ ಬೇಕು? ಒಂದು ಆಮೆಗೆ ಚಿಪ್ಪಿರ್ತದೆ, ಚಿಪ್ಪಿಲ್ಲದ ಆಮೆಗೆ ಏನಾಗುತ್ತದೆ? ಅಪಾಯ ಬೇಗ ಬರ್ತದೆ. ಈ ಬಾಲ್ಯದಲ್ಲಿ ತಂದೆಯಾದವನು, ಯೌವನದಲ್ಲಿ ಗಂಡನಾದವನು ಹಾಗೂ ವಾರ್ಧಕ್ಯದಲ್ಲಿ ಸುತನಾದವನು ಒಂದು ಹೆಣ್ಣಿಗೆ ಚಿಪ್ಪು ಇದ್ದ ಹಾಗೆ ರಕ್ಷಕರಾಗಿರ್ತಾರೆ ಅಂತ ಅರ್ಥ. ಆ ವಿಭಾಗದಲ್ಲಿ ನೀನು ಸ್ವೇಚ್ಛೆಯನ್ನು ಮಾಡಿದವಳೆ ಅಲ್ಲ, ಸ್ವಾತಂತ್ರ್ಯವನ್ನು ಸದುಪಯೋಗಪಡಿಸಿಕೊಂಡವಳು. ಮಗಳೇ, ನಿನ್ನ ಮನಸ್ಸಿನಲ್ಲಿ ಯಾವ ವರನ ಬಗ್ಗೆ ಅಪೇಕ್ಷೆ ಉಂಟು ಅದು ನಿನ್ನ ಕೈಗೂಡಬೇಕು ಎನ್ನುವ ಭಾವನೆಯಿಂದ ನಾನು ಏರ್ಪಡಿಸಿದೆ ಎನ್ನುವುದಕ್ಕಿಂತಲೂ ಸಮಯ ತನ್ನಿಂದ ತಾನಾಗಿ ಒದಗಿ ಸ್ವಯಂವರ ಏರ್ಪಟ್ಟಿತು. ಮಗಳೇ, ವರ ಅಂದ್ರೆ ಒಂದು ಗಂಡ ಅಂತ ಅರ್ಥ, ಮತ್ತೊಂದು ಶ್ರೇಷ್ಠ ಅಂತ ಅರ್ಥ. ನೀನು ಆರಿಸುವ ವರ ನಮಗೆಲ್ಲ ನೋಡುವಾಗ ಶ್ರೇಷ್ಠ ಎನ್ನುವ ಭಾವನೆ ಬರಬೇಕು. ಆ ರೀತಿಯ ವರನ್ನು ಆರಿಸಿಕೊಳ್ಳುವ ಸರ್ವಾಧಿಕಾರವನ್ನು ನಿನ್ನ ಕೈಗೆ ಮಾಲೆಯ ರೂಪದಲ್ಲಿ ಕೊಟ್ಟಿದ್ದೇನೆ. ನಿಮ್ಮ ಮಗಳಲ್ವ ನಾನು? ಹೌದಲ್ಲ? ವಿವೇಚನೆ ಮಾಡಿ ಯಾರನ್ನು ಆರಿಸಿಕೊಂಡ್ರೆ ವರನಾದಾನು ಎನ್ನುವುದಾಗಿ ಪ್ರಜ್ಞೆಯಿಂದ ಆರಿಸಿಕೋ. ರಾಜಕುಮಾರರೆಲ್ಲ ಸೇರಿದ್ದಾರೆ, ಒಮ್ಮೆ ನೋಡು ಮಗ. ಮೊದಲೇ ನಿಶ್ಚಯವಾದ ತೆರದಿ ಭೂಪನ ಪುತ್ರಿ ಮದುವೆ ಮಂಟಪದೆಡ ಬಲವ ಮುದದಿ ನೋಡಲು ಎಡಬಲವ ಮುದದಿ ನೋಡಲು ಬೇಡಲ್ದಿ ಬಂದಿರುವ ಶ್ರೀ ಪದುಮನ ಬಗೆ ಶಿರವಾಗಿ ಕಪಿ ಕರಡಿಗಳನ್ನು ವರಿಪೇನೆ ಜಗತ್ತು ಕಪಿ ಕರಡಿಗಳನ್ನು ವರಿಗನೆ ಜಗದೋಡು ಬಲಾತ್ಮ ಭವಿಯಾದ ಬಳಿಕ ತಪತಿಗಳಿಗೆ ಯಾಗಿ ಕೊಟ್ಟ ಮಾಲಿಗೆ ಜಪಮಾಲೆ ಎಲ್ಲವೇ ಯೋಗ್ಯ ಪದುಮರಾವಗೆ ಶಿರವಾಗಿ ಸ್ವಲ್ಪ ನೀವು ಮುಂದೆ ಬರಬೇಕು. ಏನದು? ಪ್ರಕೃತಿಯ ಬಗ್ಗೆ ವಿಶೇಷವಾದ ಒಲವನ್ನು ಹೊಂದಿದವರು ನೀವು. ಹೌದು. ನಿಮಗೆ ವನ್ಯಮೃಗಗಳಂದ್ರೆ ಬಲು ಪ್ರೀತಿಯಪ್ಪ. ಅದರ ಬಗ್ಗೆ ನಾನು ಕೇಳಿ ಬಲ್ಲೆ. ನಾನು ಎಲ್ಲಿಯವರೆಗಿನ ಆದೇಶ ಮಾಡಿದ್ದೇನೆ ಅಂತ ಕೇಳಿದ್ರೆ, ತಿರಿಯಕ್ ಜಂತುವಿನಿಂದ ಹಿಡಿದು ಶ್ರೇಷ್ಠ ಬುದ್ಧಿಜೀವಿಗಳವರೆಗೂ ಪ್ರತಿಯೊಬ್ಬರು ಏಕಾದಶಿ ವ್ರತವನ್ನು ಪಾಲಿಸಬೇಕು. ಸರ್ವಭೂತ ದಯಾಪರತೆ ಸೂರ್ಯವಂಶದ ಶ್ರೇಷ್ಠ ಗುಣ. ಅಪ್ಪಯ್ಯ, ಓ, ಒಂದು ಮೃಗಾಲಯ ಕಟ್ಟುವ ಆಲೋಚನೆ ಮಾಡಿದ್ರು ಹೇಗೆ? ಮೃತ್ತಿಗೆಯ ಮೇಲೆ ಗಮಿಸುವ ನಾವೆಲ್ಲ ಮೃಗಗಳೇ ಅಲ್ವೇ ಮಗಳೇ? ಹಾಗಲ್ಲಪ್ಪ, ಪ್ರತ್ಯೇಕವಾಗಿ ಒಂದು ಕಾಡಿನಲ್ಲಿರುವಂತಹ ವನ್ಯ ಮೃಗಗಳನ್ನು ತಂದು ಒಂದು ಮೃಗಾಲಯ ಮಾಡುವ ಯೋಜನೆ ಉಂಟಲ್ಲ. ನೋಡುವವರಿಗೆ ಒಂದು ಮೃಗಾಲಯ ಅಂದ್ರೆ ಬಂಧನದಲ್ಲಿ ಅಲ್ಲ, ನೋಡುವವರಿಗೆಲ್ಲ ತಿರುಗಾಡುವ ಹಾಗೆ ಒಂದು ಅಭಯಾರಣ್ಯದ ಹಾಗೆ ಉಂಟಲ್ಲ ನಮ್ಮಲ್ಲಿ. ನೀನು ಆ ಕಡೆ ಹೋಗ್ಲಿಲ್ವಾ? ಹಾಗೆ ನಿಮ್ಮ ಯೋಜನೆ ಇಲ್ಲ? ನನ್ನದಿಲ್ಲ. ಅದು ಮಾಡಿ ಆಗಿದೆ. ನಿನಗೆ ಯಾಕೆ ಈ ಸಂಶಯ ಬಂತು?
ಸಭೆಯನ್ನೊಮ್ಮೆ ಸರಿಯಾಗಿ ಅವಲೋಕನ ಮಾಡಿದರೆ ಹ. ಮಗಳೇ, ಅಪಚಾರ ಅಪಚಾರ. ಏನಾಯ್ತು? ಪರ್ವತ ಮಹಾಮುನಿಗಳು ಅವರ ಮುಖ ನೋಡಿ ಎಷ್ಟು ಚಂದ. ನಿಜವಾಗಿಯೂ ಅನಂಗನೆ ಅನಂಗನೆ. ಯಾರು? ಪರ್ವತ ಮಹಾಮುನಿಗಳು ಅನಂಗ. ಅಂಗ ಇಲ್ಲದವರು ಅಂತ ಹೇಳುವುದು ಹೇಗೆ? ಹಾಗಲ್ಲ, ಅಂಗ ಕಾಣದಂತ ರೂಪವನ್ನು. ಓ ಹಾಗೆ. ಅವನಿಗೆಲ್ಲ ಶಾಪ ಸಿಕ್ಕಿ ಹಾಗೆ ಆದದ್ದು. ಆ ಕೂತ ಟಿವಿ ನೋಡಿ ಅಪ್ಪಯ್ಯ. ಛೇ 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 ಛೇ, ಅದು ಅವರಿಗೆ ಮಾತ್ರ ಸಾಧ್ಯ ಆದಿತ್ತು. ನಾವು 12 ಸಲ ಪ್ರಯತ್ನ ಮಾಡಿದ್ರು ಸಾಧ್ಯ ಆಗ್ಲಿಕ್ಕೆ. ಅಲ್ಲ, ಕಿವಿ ಕೇಳುವುದಿಲ್ಲೋ ಹೇಗೂ ಆಲಿಸ್ತಾ ಇದ್ದಾರೆ ಅವರು. ಹ. ಬಹುಶಃ ಅವರ ರೂಪವನ್ನು ವರ್ಣಿಸುವುದಕ್ಕೆ ಹ. 1000 ನಾಲಿಗೆ ಉಳ್ಳಂತಹ ಶೇಷನಿಗೂ ಸ್ವಲ್ಪ ಕಷ್ಟ ಸಾಧ್ಯವಾದ. ಅವನಿಗೂ ಶೇಷವಾಗಿ ಉಳಿದಿತ್ತು. ಹೌದು ಹೌದೌದು. ಮಗಳೇ, ನಾವು ಋಷಿ ಮುನಿಗಳ ಆಶೀರ್ವಾದ ತೆಗೆದುಕೊಳ್ಳುವವರು. ಒಂದು ಮಂಗ. ಹ? ಮಂಗ ಹೌದಪ್ಪ, ಸರಿಯಾಗಿ ಮುಖವನ್ನು ನೋಡಿ ಅಂತೆ. ನನಗೆ ಮಹಾಮುನಿಗಳು ಮಂಗನ ಕಾಣುವುದಿಲ್ವಾ ಮುಖ? ಹೌದಾ, ನಿನಗೆ ಹಾಗೆ ಕಂಡಿದ್ದ? ಹಾಗೆ ಕಾಣುತ್ತಾ ಉಂಟಪ್ಪಯ್ಯ. ಅವರು ಹ. ಒಬ್ಬೊಬ್ಬರಿಗೆ ಒಂದೊಂದು ದೃಷ್ಟಿಯಲ್ಲಿ ಕಾಣುವರು. ಹೇಳಲಿಕ್ಕೆ ಆಗುದಿಲ್ಲ ಹೇಗೆಲ್ಲ ಕಾಣುತ್ತಾರೆ. ಇದಾಗ್ಲಿಕ್ಕಿಲ್ಲ, ಖಂಡಿತವಾಗಿಯೂ ಆಗ್ಲಿಕ್ಕಿಲ್ಲ. ಈ ಕಡೆ ಬಲದಲ್ಲಿದ್ದಾರೆ. ಏನಾಗಿದೆ ಮಗಳ ಈಗ? ಇದು ಸ್ವಯಂವರ ಮಂಟಪವೋ ಏನು ಬೇರೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಯಾಕೆ? ನೋಡಿದ್ರಪ್ಪ, ಇನ್ನೊಂದು ಕಡೆಯಲ್ಲಿ ಕರಡಿ. ಕರಡಿ ಅಲ್ಲ ನೋಡಿ, ಆಗ ಮುಖ ಮಾತ್ರ ಹಾಗೆ, ಈಗ ಸ್ವಭಾವವೂ ಹಾಗೆ ಆಯ್ತು. ಅಲ್ಲ, ಅದವರು ಕೀರ್ತನೆ ಮಾಡುದು. ಎಂತ ಕೀರ್ತನೆ ಅಪ್ಪ ಇದು. ತಂಬೂರಿ ಇಲ್ಲ ಅಷ್ಟೇ, ಕೀರ್ತನೆ. ಇದು ಅದು ಕೊನೆಗೆ ಡಿ ಹೌದು, ಕರಡಿ ಅಲ್ಲ, ಕಿತ್ತಾಡಿ. ಅವರೇ ಹೇಳಿದ್ದು ನಾನು ಕಿತ್ತಾಡಿ ಅಂತ. ಯಾರು? ನಾರದರು. ನಾರದರ. ಹೌದು. ನಾರದರ ಹಾಗೆ ಕಾಣ್ತದೆ ಅದು. ಸರಿಯಾಗಿ ಮುಖಾವಲೋಕನ ಮಾಡಿ ನೋಡಿ. ನಾರದರ ಹಾಗೆ ಅಂದ್ರೆ ನಾರದರಲ್ಲ. ನಾರದರಲ್ಲ, ಮುಖ ನೋಡಿ ಅಪ್ಪಯ್ಯ. ಏನಾಗಿದೆ? ಅದು ಕರಡಿ. ನಿನಗೆ ಕರಡಿ ಹಾಗೆ ಕರಡಿ ಕಂಡಿದ್ದು? ಹಾಗೆ ಕಾಣ್ತಾ ಉಂಟು. ಏನು ಲೀಲೆ, ಏನು ಲೀಲೆ. ಹೌದು. ಅವರು ಕರಡಿ ಹಾಗೆ, ಇವರು ಮಂಗದ ಹಾಗೆ, ನನಗೆ ಸರಿ ಕಾಣ್ತಾರೆ. ನನಗೆ ಹಾಗಾಗುವುದಿಲ್ಲ. ಈಗ ಅವರು ಬೇಡ, ಇವರು ಬೇಡ. ಅವರನ್ನು ಮದುವೆ ಆಗುವುದಕ್ಕೆ ಮನಸ್ಸು ಒಪ್ಪುತ್ತಿಲ್ಲಪ್ಪಯ್ಯ. ಅಯ್ಯೋ, ಈಗ ಸ್ವಯಂವರ ಮಂಟಪದಲ್ಲಿ ಸ್ವಯಂವರ ಅಂತ ಏರ್ಪಾಡು ಮಾಡಿ ಆಗಿದೆ ಅಲ್ವಾ ಮಗಳೇ? ಇನ್ನೂ ಇದ್ದಾರಲ್ಲಪ್ಪಯ್ಯ, ರಾಜಕುಮಾರರು ಸೇರಿದ್ದಾರೆ. ಅವರನ್ನು ಉಳಿದು ಬೇರೆ ಯಾರಿದ್ರೆ? ಹಾ, ನೋಡು ನೋಡು. ಅಲ್ಲ, ಪ್ರಧಾನರು ಇವರೇ. ಇವರಲ್ಲಿ ಇಬ್ಬರಲ್ಲಿ ಒಬ್ಬರನ್ನು ಆರಿಸಿಕೊಳ್ತಿಂತ ಭಾವಿಸಿದ್ದದ್ದು. ಒಬ್ಬ ಕರಡಿ ಹಾಗೆ, ಒಬ್ಬ ಮಂಗನ ಹಾಗೆ ಕಾಣುದ. ಅವರು ಹೇಳಿದ್ದಾರೆ ಎಲ್ಲ ಹರಿಸಂಕಲ್ಪ ಅಂತ ಹೇಳಿದ್ದಾರೆ. ಅವರನ್ನು ಮದುವೆಯಾಗಿ ಯಾವ ಸುಖವನ್ನು ಹೊಂದಲಿ ನಾನು? ಅಲ್ಲ, ನಿನಗೆ ಬೇಡ ಅಂತ ಹೇಳಿದ್ರೆ ನಾನು ನಿನ್ನ ಮೇಲೆ ಅತಿಕ್ರಮಣದಿಂದ ಅಧಿಕಾರವನ್ನು ಚಲಾಯಿಸುವುದಿಲ್ಲ. ಅದಕ್ಕೆ ಬೇಕಾಗಿ ಸ್ವಯಂವರ ಅಲ್ಲ. ಹೌದು, ಸ್ವಯಂವರನನ್ನೇ ಆರಿಸಿಕೊಳ್ಳುವುದು. ಅವರೇ ವರರಾಗಿ ಪ್ರಕಟಗೊಳ್ಳುವುದುಂಟು. ಅದಲ್ಲ ಇದು, ನೀನೇ ಆರಿಸಿಕೊಳ್ಳುವುದು. ಹೌದು ಹೌದು. ಬೇರೆ ಯಾರಿದ್ದಾರೆ ಅಂತ ನೋಡಿಕೊಳ್ಳುತ್ತಾರೆ. ನಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಸುಮ್ಮನೆ ಹೇಳಿದ್ದ. ಅವರಿಗೆ ಮದುವೆಯಾಗ ಮನಸ್ಸಿಲ್ಲ. ಹಾಗೆ ನಿನಗೆ ಮಂಗನ ಹಾಗೆ ಕರಡಿ ಹಾಗೆ ಕಾಣದಿರಬೇಕು. ಹಾಗಾಗಿ ಅವರನ್ನು ಬಿಡುವುದೇ ಒಳ್ಳೆದು. ಹೌದು ಹೌದು. ಬೇರೆ ಇದ್ದಾರೆ ನೋಡಿ. ಮಾಲೆ ಹಾಕಿದ ಅರಗುವರ ನಂತಿಸಿವ ಮಾಲೂಲನ ಕೊರಳು ಹೋಗಿ ಬೇಡ್ತಾರ ಆ ಮುನಿವರರು. ನುಡಿದಿರ ಜನರೇ
ಮೇಲೆ ಹೇಳು. ಸ್ವಾಮಿ ನೀವು ಯಾವಾಗ ಈ ಏರು ಪದ ಎಲ್ಲ ತೆಗೆದುಕೊಳ್ಳಿಕ್ಕೆ ನಮಗೆ ಸಿಟ್ಟು ಬರೋದು ಕೆಲವು ಪ್ರಸಂಗದಲ್ಲಿ ತಗೊಳ್ಬೇಕಾಗ್ತದೆ. ನೀವು ಈ ಸಲ ಸ್ಥಾನ ಬೇರೆ ಮಾಡುವ ಆಲೋಚನೆಯಲ್ಲಿದ್ದೀರಾ ಹೇಗೆ? ಈ ವಿಭಾಗ ಬಿಡುವ ಆಲೋಚನೆ? ನಿನ್ನ ಮೇಲಿನ ಕುರಿತಾದ ಸಿಟ್ಟು ನನಗೆ ಈ ಏರು ಭಾವನೆಯನ್ನು ತಂದುಕೊಟ್ಟ. ಮಗಳಿಗೆ ಮದುವೆ ಆಗಿದೆ. ಒಳ್ಳೇದಲ್ಲಪ್ಪ. ಹೌದೌದು. ನಿನ್ನ ವಂಚನೆಯನ್ನು ನಿನ್ನಲ್ಲಿ ಹೇಳುವುದಿಲ್ಲ, ನಾನು ನಿನ್ನ ಪ್ರಜೆಯವರ ಹತ್ರ ಹೇಳ್ತೇನೆ. ಅಯೋಧ್ಯೆಯ ಪ್ರಜೆಗಳೆಲ್ಲ ಕೇಳಬೇಕು, ಈ ನಾಡಿನ ಒಡೆಯ ನಿಮ್ಮ ಅರಸ ನಮಗಿಬ್ಬರಿಗೂ ಮಾಡಿದ ವಂಚನೆಯನ್ನು ನೀವು ಕೇಳಬೇಕು. ನಮ್ಮನ್ನು ಸ್ವಯಂವರ ಅಂತ ಇಲ್ಲಿಗೆ ಬರಿಸಿ ಮುಖಕ್ಕೆ ಮಂಗಳಾರತಿ ಮಾಡಿಬಿಟ್ಟರಲ್ಲ, ನಮ್ಮ ಮಾನವನ್ನು ಕಳೆದು ಬಿಟ್ಟನಲ್ಲ. ನಿನ್ನ ಕುಲ ಯಾವುದು ಅಂತ ಗೊತ್ತುಂಟ ನಿನಗೆ? ನೀನು ಯಾವ ಕುಲದವ ಅಂತ ಗೊತ್ತುಂಟ? ನಿಮ್ಮಲ್ಲಿ ನಾನು ಹೇಳುದಿಲ್ಲ. ಕ್ಷತ್ರಿಯ, ಅಯೋಧ್ಯೆ ಚಕ್ರವರ್ತಿ, ಗೌರವಾನ್ವಿತ ವ್ಯಕ್ತಿ. ಅವನ ವಂಶ ಯಾವುದಾದ್ರೂ ಗೊತ್ತುಂಟ ಅವನಿಗೆ? ಎಷ್ಟು ಚಂದದ ಮುಖ, ಶಾಂತತೆ. ಬೇರೆ ಯಾರು ಬೇಕಾಡಿದ್ರೆ ನನಗೆ ಬೇಸರ ಆಗ್ತಿರ್ಲಿಲ್ಲ. ಆ ಹುಡುಗಿ ಈ ತರ ನಗ್ತಾ ಇದ್ದಾಳಲ್ಲ, ಅವಳದ್ದು ಮಕ್ಕಳಾಟಿಗೆ ನಾನು ನಗಾಡಿದ್ರೆ ಮಕ್ಕಳಾಟಿಗೆ ಇಬ್ಬರನ್ನು ನೋಡಿ ನಗು ಹಾಗೆ ಮಾಡಿದ. ಇವನನ್ನು ಬಿಡಬಹುದಾ? ನಾವು ಶಾಪ ಆಯುಧರು ಇಬ್ರು ಒಟ್ಟು ತಡೇರಿ. ಎಂದ ಕ್ರೋಶದ ನಿಂದಿರ ಎನದಂ ನಿಜ ಕೃತಿಯೊಳ್ನಲ್ಲದೆದಾನಂದದೊಡಂ ಒರೆದಂ ಹೇ ಮೌನೀಂದ್ರರಿ ಸೈರಿದೆನು ತದೀತ ವಿನುಡಿಯಂ ತಡೇರಿ. ಓ ಮೌನೇಶ್ವರರೇ, ಒಮ್ಮಿಂದೊಮ್ಮೆಲೆ ಕೋಪಾದೃಕ್ತರಾಗಿ ಅಂಬರೀಷನನ್ನು ಶಪಿಸುವುದಕ್ಕೆ ಉದ್ಯುಕ್ತರಾಗುತ್ತಾ ಇದ್ದೀರಿ. ನನ್ನನ್ನು ವರಿಸಿದಳು ಎನ್ನುವ ಕಾರಣಕ್ಕಾಗಿ ನಿಮ್ಮೆದುರಿಗೆ ರಾಜಕುಮಾರನಾಗಿ ನಿಂತಿರುವ ನಾನು ಯಾರೆಂಬುದನ್ನು ನೋಡಿ. ನಿನ್ನ ವಿನೋದ ಲಹರಿಯಮ್ಮಯ ಮೂಗ ಹರಿವ ಹರಿತದ ಕತ್ತಿಯಾಯ್ತಲ್ಲದೀಗಡಿಯ ಹರಿಣಾಕ್ಷಿಗಾಗಿ ತರ ಹರಿಪಂತಿಗೆಯ್ದ ನೀನದರಿನ್ ನಮ್ಮಂದದೆ ಹರಿ ಮಧ್ಯಮೋನಿಗಿ ಮಾರುಗಿ ನಾವು ಧರಿ ತಿಂದು ಹರಿಯ ಮೊಗಮುಳ್ಳವರು ಸಹಕರಿಸಿದರೆ ಮರಳಿ ಹರಿಣಾಂಕ ಮುಖಿ ದೊರೆಯಲಿ ಮುನಿಗಳ ಹೀಗಾಗುವುದಕ್ಕೆ ಪ್ರಬಲವಾದಂತಹ ಕಾರಣವುಂಟು. ಯಾವುದು? ಆ ಶ್ರೀಮತಿಗೆ ನಿಮ್ಮ ಮುಖ ಮತ್ತು ನಾರದ ಮಹರ್ಷಿಗಳ ಮುಖ ಪರಸ್ಪರ ಬೇರೆ ರೀತಿಯಲ್ಲಿ ಕಾಣುವುದಕ್ಕೆ, ಕಪಿಮುಖದ ಹಾಗೆ ಬಲ್ಲುಮುಖದ ಮುಖದ ಹಾಗೆ ಕಾಣುವುದಕ್ಕೆ ನೀವೇ ಕಾರಣರು ಎನ್ನುವುದನ್ನು ಒಮ್ಮೆ ಯೋಚನೆ ಮಾಡಿ. ಅಂಬರೀಷನಿಗೆ ಹಾಗೆ ಕಾಣಲಿಲ್ಲ, ಉಳಿದವರಿಗೆ ಯಾರಿಗೂ ಹಾಗೆ ಕಾಣಲಿಲ್ಲ. ಬಹುಭಕ್ತಿಯಿಂದಲೇ ತೊಡಗಿಸಿಕೊಂಡ್ರು. ನೀವು ಮಾಡಿದ ಕ್ರಿಯೆಯಿಂದಲಾಗಿಯೇ ನಿಮಗೆ ಹೀಗಾಯಿತು. ನಾನು ನಿನ್ನಲ್ಲಿ ಕೇಳಿದ್ದೌದು, ಅವನ ಮುಖ ಕರಡಿ ಹಾಗೆ ಕಾಣಲಿಲ್ಲ. ನಾನು ನಿನ್ನಲ್ಲಿ ಕೇಳಿದ್ದೌದು, ಇವನ ಮುಖ ಮಂಗನ ಮುಖದಾಗ. ನನಗಿಂತ ಮೊದಲು ಬಂದು ನೀನು ಅದನ್ನು ಮಾಡಿದ್ದ. ಸ್ವಾಮಿ ಸ್ವಾಮಿ, ನೀವಿಬ್ರು ಶಾಪ ಕೊಡ್ಲಿಕ್ಕೆ ಮಂತ್ರ ಜಲ ತಗೊಂಡಿದ್ದೀರಲ್ಲ, ಅದನ್ನು ಎಲ್ಲಿಗೆ ಹಾಕ್ತೀರಿ? ಅದನ್ನ ಎತ್ತುಕೊಳ್ಬೇಕಾಗಿತ್ತು. ಅದು ಎಂತದ್ದು ಸ್ವಾಮಿ? ಮಂತ್ರ ಜಲ ಶಾಪ ಕೊಡ್ಲಿಕ್ಕೆ ಕೈ ಎತ್ತಿದ್ದೀರಲ್ಲ, ಋಷಿವಾದ ಅದನ್ನು ಹಿಂದೆ ತೆಗೆದು
ನಿನ್ನನ್ನು ಮಂಗ ಮಾಡಿಬಿಟ್ಟ. ಹಾಗಂತ ನೀವು ಯೋಚಿಸಬೇಕಾದ್ದೇನು ಬಲ್ಲಿರ. ಸರ್ವತಂಗ ಪರಿತ್ಯಾಗಿಗಳಾಗಿ ಸದಾ ಲೋಕದ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಿ ತೊಡಗಿಸಿಕೊಂಡವರಲ್ಲವೇ ನೀವು? ನಿಮ್ಮಲ್ಲಿ ಇಂಥ ವಾಂಚೆ ಟಿಸಿಲೊಡೆಯುವುದಕ್ಕೆ ಕಾರಣ ಏನು? ವಸಂತೋತ್ಸವ ಆಗುತ್ತಾ ಇದ್ದಾಗ ನೀವು ಹೊರಟದ್ದೆಲ್ಲಿಗೆ ಎನ್ನುವುದನ್ನೊಮ್ಮೆ ಯೋಚನೆ ಮಾಡಿ. ಹಾಗೆ ಹೊರಟಾಗ ಅಲ್ಲಿದ್ದಂತಹ ಮನ್ಮಥನನ್ನು, ದೇವೇಂದ್ರನನ್ನು ನೀವು ಹಗುರವಾಗಿ ಕಂಡಿರಿ, ಹೌದು ತಾನೆ? ಇಬ್ಬರೂ ಕೂಡ ಆ ಕ್ಷಣಕ್ಕೆ ಪ್ರಕೃತಿ ಪೂಜೆಯಲ್ಲಿ ಲೀನರಾಗಿದ್ದವರು. ಪ್ರಕೃತಿಯ ಪರಮಾರಾಧನೆ, ಪರಮತತ್ವವನ್ನು ಪ್ರಾಪಂಚಿಕರು ತಿಳಿಯಬೇಕು ಎನ್ನುವಂತಹ ಉದ್ದೇಶದಿಂದಲೇ ತೊಡಗಿಸಿಕೊಂಡಂತಹ ವಸಂತೋತ್ಸವದಲ್ಲಿ ಮನ್ಮಥನಿದ್ದಾನೆ, ಮನಸ್ಸನ್ನು ಮತಿಸುವವನಿದ್ದಾನೆ ಎನ್ನುವುದರಿಂದ ನಮಗೆ ಸಿಗಬೇಕಾದ ಮರ್ಯಾದೆ ಸಿಗಲಿಲ್ಲ ಎನ್ನುವುದನ್ನರಿತು ನೀವು ಕೇವಲವಾಗಿ ಅವರನ್ನು ಮಾತಾಡಿ ಹಿಂದೆ ಬಂದಿರಿ. ಆ ಕಾರಣದಿಂದಲೇ ಮನ್ಮಥನ ಅಂಬಿಗೆ ನೀವು ವಶವಾಗಬೇಕಾಯಿತು. ಈಗ ನಾವು ಈ ರೀತಿ ಮಾಡಿಕೊಳ್ಳುವುದಕ್ಕೆ ಕಾರಣ ಮನ್ಮಥನ ಬಾಣ. ಹಾಗಿದ್ರೆ ಮಾಡಿದ್ದೀವ. ಹೌದು, ಇವನ ವಿನೋದ ನಮ್ಮ ಮೂಗನ್ನು ಕತ್ತರಿಸುವ ಕತ್ತಿ ಆಗಲ ಆಯ್ತಲ್ಲ ಈಗ. ಹೌದೌದು, ಬಿಡಬಹುದಾ? ನನ್ನನ್ನು ಮಂಗನ ಮುಖ ಮಾಡಿ, ಅವನನ್ನು ಕರಡಿಯ ಮುಖ ಮಾಡಿ, ನಮ್ಮ ಮೂಗನ್ನು ಕೊಯ್ದು ನಮಗೆ ಕನ್ನಡಿಯಲ್ಲಿ ಮುಖ ತೋರಿಸಿದ ಹಾಗೆ ಮಾಡಿದ್ದೆಲ್ಲ ಬಿಡುವುದಿಲ್ಲ. ಹೊಟ್ಟೆ ಶಾಪ. ಯಾರನ್ನು ಬಿಡುವುದಿಲ್ಲ? ಯಾವುದನ್ನು ಬಿಡುವುದಿಲ್ಲ? ಎಲ್ಲವನ್ನೂ ಬಿಡುವುದಿಲ್ಲ, ಎಲ್ಲವನ್ನೂ ಬಿಡುವುದಿಲ್ಲ, ನಿನ್ನನ್ನೂ ಬಿಡುವುದಿಲ್ಲ. ಏನ್ ಮಾಡ್ತೀರಿ? ಮುಂದೊಂದು ದಿನ ನಿನಗೆ ಸತಿ ಯೋಗವನ್ನು ಕಳೆದುಕೊಂಡ ಸತಿ ಕಳೆದುಕೊಂಡಂತಹ ಸತಿಯನ್ನು ಮರಳಿ ಪಡೆಯುವುದಕ್ಕೆ ಮಂಗ ಕರಡಿಗಳ ಸಹಾಯವೇ. ನಿಮ್ಮ ಮಾತನ್ನು ಶ್ರೀಕಾಂತಂ ಸಂತೋಷವಾರಿಯೋ ಕೆಡಹು ಸಂದರ್ಧಾರವಂ ಹೊಂದಲು ಏನು ಸ್ವರ ನಿಮ್ಮದು? ಏನು ಸ್ವರ? ಲೋಕವನ್ನು ಸ್ವರಧರ್ಮದಲ್ಲಿ ಪಾಲಿಸಬೇಕು ಎನ್ನುವಂತಹ ನಿಲುವಿನಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡಿದಾಗ ಲೋಕದ ಹಿತವನ್ನು ಕಾಪಾಡುವಂತಹ ನಿಮ್ಮ ಸುಸ್ವರ ಅದಕ್ಕೆ ಪೂರಕವಾದ ಮಾತುಗಳನ್ನೇ ಆಡಿತಲ್ಲ. ನಿಮ್ಮ ವಾಕ್ಯಗಳನ್ನು ಶಿರದಲ್ಲಿ ಧರಿಸಿಕೊಂಡಿದ್ದೆ. ಹಾಗಂತ ನೀವುಗಳು ಹೇಳಿಕೊಂಡದ್ದು ಕೇವಲ ಮದುವೆ ಕ್ಷಣಕ್ಕೆ ಮಾತ್ರ. ಮದುವೆ ಕ್ಷಣ ಕಳೆದು ಹೋಯಿತು. ಈಗ ನೋಡಿ ಶ್ರೀಮತಿಯವರ ಮುಖ ಹೇಗೆ ಕಾಣುತ್ತಾ ಉಂಟು. ಮುನಿವರಿಯರೇ, ಕ್ಷಮಿಸಬೇಕು. ತಿಳಿಯದೆ ಮಾಡುವುದು ಪ್ರಮಾಣ. ಅಪರಾಧವನ್ನು ಕ್ಷಮಿಸಬೇಕು. ನಿನ್ನದು ಅಪರಾಧ ಇಲ್ಲ. ಅಪರಾಧ ಆಗದಿದ್ರೆ ನಮ್ಮದ್ದೇ. ಅವಳನ್ನು ಬಯಸಬಾರದಿತ್ತು. ದೇವರಿಗೆ ಹೆಂಡತಿಯ ಕ್ಷಮಿಸ ಕ್ಷಮಿಸಬೇಕು. ಪರ್ವತ ಮುನಿಗಳೇ, ನಾರದ ಮುನಿಗಳೇ, ನೀವು ಕೊಟ್ಟಂತ ಶಾಪಗಳನ್ನು ನಾ ಶಿರದೊಳ ಅಂತ ಹೇಳುವುದಕ್ಕೂ ಕಾರಣವುಂಟು. ಆಗಲಿ, ಮುಂದೊಂದು ದಿವಸ ನಿನ್ನ ಅವತಾರ ಕಾಲದಲ್ಲಿ ಅಂತ ಹೇಳಿದೆ. ನನ್ನ ಅವತಾರಗಳಾಗುವುದು ಯಾಕೆ ಎನ್ನುವುದು ನೀವು ಇರುವರು ಕೂಡ ಚೆನ್ನಾಗಿ ತಿಳಿದ ವಿಷಯವೇ. ಹಸಿವಿನ ಕೆಚ್ಚಲಲ್ಲಿ ಹಾಲಿರಬೇಕು, ಹಾವಿನ ನಾಲಿಗೆಯಲ್ಲಿ ವಿಷವಿರಬೇಕು. ಇದು ಲೋಕದ ಧರ್ಮ. ಹಾವಿನ ನಾಲಿಗೆಯಲ್ಲಿ ಇರುವಂತಹ ವಿಷ ನಾ ಇವತ್ತೊಂದು ದಿವಸ ಹಸಿವಿನ ಕೆಚ್ಚಲಲ್ಲಿ ಕೂತ್ಕೊಳ್ಳುತ್ತೇನೆ ಅಂತ ಹೇಳಿದರೆ ಅದು ಅಧರ್ಮವಾದಿ. ಹಾಗೆ ಅಧರ್ಮವಾಗುವಲ್ಲಿ ಅವತಾರವನ್ನೆತ್ತಿ ಲೋಕ ವ್ಯವಸ್ಥೆಯನ್ನು ಕಾಪಾಡುವಂತಹ ನಿಲುವಿನಲ್ಲಿ ಎನ್ನುವುದಕ್ಕಾಗಿಯೇ ನಿಮ್ಮ ಮಾತು ಬಂದದ್ದು ತಾನೆ. ಅವತಾರದ ಕಾಲದಲ್ಲಿ
ನಿನಗೆ ವಿಯೋಗ ಒದಗಿ ಬರಲಿ. ಒಳ್ಳೆಯದು. ಆ ಮುಖದಿಂದಲೇ ಮನುಷ್ಯ ಹೃದಯಗಳನ್ನು ಪೋಣಿಸುವಂತಹ ಮಾನವತಾವಾದದ ನೆಲೆ ಏನುಂಟು ಎನ್ನುವುದನ್ನು ಲೋಕಮುಖಕ್ಕೆ ಬೋಧಿಸುವಂತಹ ಸಂದರ್ಭದಲ್ಲಿ ಈ ಎರಡು ಬಲ್ಲೂಕದ ಹಾಗೂ ಕಪಿಗಳ ಸಹಾಯದಿಂದ ಹೊಂದುವಂತಾಗಲಿ ಅಂತ ಹೇಳಿದ್ರು. ಮುನಿಗಳು ಕೋಪಗೊಂಡ್ರು ಕೂಡ ಒಳ್ಳೆಯ ಮಾತನ್ನೇ ಆಡ್ತಾರೆ. ದೂರ ಆಗಲಿ, ಸಿಗದೇ ಹೋಗಲಿ, ನಾಶ ಆಗಲಿ, ಹೀಗೊಂದು ಮಾತು ಬರಲಿಲ್ಲ. ಸಹಾಯದಿಂದ ಸಿಗಲಿ ಅಂದರೆ ಸದ್ಯೋ ಭವಿಷ್ಯತ್ತಿನಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನು ಗೌರವಿಸುವಂತಹ ಮನಸ್ಸುಳ್ಳವರು ಪ್ರಾಪಂಚಿಕರಾಗಬೇಕು. ಆ ಪಾಠ ಶ್ರೀಪತಿಯಾದಂತಹ ನಿನ್ನ ಮೂಲಕವೇ ಒದಗಿ ಬರಬೇಕು. ಇಂತಹ ಒಂದು ದಿವ್ಯವಾದ ಸಂಕಲ್ಪವನ್ನು ಇಟ್ಟುಕೊಂಡು ನೀವು ಹೇಳಿದಂತಹ ಮಾತನ್ನು ನಾ ಧರಿಸಿಕೊಂಡಿದ್ದೇನೆ. ಮುಂದೊಂದು ದಿನ ಅದನ್ನು ನಡೆಸಿಕೊಡಿ. ಶ್ರೀಪತಿ ಶ್ರೀಮತಿ. ಹೌದು, ಶ್ರೀಪತಿಯ ಶ್ರೀಮತಿ ಶ್ರೀಮತಿ. ಶುಭವಾಗಲಿ. ಅಂಬರೀಷ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ಇಂಥ ಪ್ರಸಂಗ ಇನ್ನು ಬರ್ಲಿಕ್ಕಿಲ್ಲ. ಸ್ವಾಮಿ, ನನಗೆ ತಲೆ ಬಿಸಿ ಇಲ್ಲ. ಯಾಕಂದ್ರೆ ಪ್ರಸಂಗ ನಡೆಸುವುದಕ್ಕೆ ನೀವಿದ್ದೀರಲ್ಲ. ನನಗೆ ಗೊತ್ತಾಗಿದೆ, ಪರುಷಮಣಿಯೊಂದು ಕೋಪದಿಂದ ಓದ್ದರೂ ಕೂಡ ಕಬ್ಬಿಣ ಸೀಸಾಗುವುದಿಲ್ಲ, ಚಿನ್ನವೇ ಆಗುವುದು. ನೀವು ಶಾಪ ಕೊಟ್ಟರು ನೋಡಿ, ಒಳ್ಳೇದಾಗುವುದು. ನಮಗೆ ಸಿಗಬಾರದು, ಇನ್ನೊಬ್ಬರಿಗೆ ಸಿಗಬಾರದು ಅಂತ ಉಂಟಾ? ನಾವು ಇನ್ನು ಮುಂದುವರಿಸ್ತೇವೆ. ನೀನು ಮುಂದೆ ಹೋಗಬೇಕು. ಈಗ ಕರಡಿಯಾಗಿ ಕಾಣಿಸ್ತಾನೆ ಇಲ್ಲ. ಈಗ ಸರಿ ಪರ್ವತ ಮುನಿ. ಸ್ವಾಮಿ, ಲೋಕಕ್ಕೊಂದು ಮಂಗಳ. ಅಂಬರೀಷ, ಸಂಪೂರ್ಣ ಚಿತ್ರಣವನ್ನು ಕಣ್ತುಂಬಿಸಿಕೊಂಡವರು ನೀವು. ನಾ ಭರತವಾಕ್ಯ ಹೇಳುವ ಮೊದಲು ಈ ಘಟನೆ ನಿನ್ನ ಹೃದಯದಲ್ಲಿ ಯಾವ ಭಾವಗಳನ್ನು ಹುಟ್ಟಿಸಿದೆ ಅಂತ ನೀ ಸ್ಪಷ್ಟೀಕರಿಸಬೇಕು. ಧರೆಯನ್ನು ಆಳುವಂತಹ ಪತಿ ನೀನು. ಧರಣೀಪತಿಯಾಗಿ ಋಷಿ ಸಂತರು ಹೇಗಿರಬೇಕು ಎನ್ನುವುದನ್ನು ಗೌರವ ಭಾವದಿಂದಂತ ಕಾಣುವಂತ ನಿನ್ನ ಹೃದಯ ಈ ಘಟನೆಗೆ ಏನು ಹೇಳುತ್ತದೆ? ಸ್ವಾಮಿ, ನಿನಗೆ ಈ ಪ್ರಪಂಚ ಎನ್ನುವುದೊಂದು ರಂಗವೇದಿಕೆ. ತರುಣಿಯೊಬ್ಬಳು ತನ್ನ ಮಕ್ಕಳಾಟಿಕೆಯಲ್ಲಿ ಒಮ್ಮೆ ಒಡವೆಗಳನ್ನು ಧರಿಸಿ, ಒಮ್ಮೆ ವಸನಗಳನ್ನು ಧರಿಸಿ, ಅದನ್ನು ಬಿಚ್ಚಿ ಮತ್ತೊಂದನ್ನು ಧರಿಸಿ ದರ್ಪಣದ ಎದುರಿನಲ್ಲಿ ನಿಂತು ಚಂದವನ್ನು ನೋಡುತ್ತಾಳೆ. ಇದನ್ನು ಧರಿಸಿದ್ರೆ ಹೇಗೆ ಕಾಣ್ತೇನೆ, ಅದನ್ನು ಧರಿಸಿದ್ರೆ ಹೇಗೆ ಕಾಣ್ತೇನೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವಿನೋದಗಳನ್ನು ಮಾಡಿ ಆನಂದಗಳನ್ನು ಕಾಣುವಂತೆ ನೀನು ಹಾಗೆ ಪ್ರಪಂಚದಲ್ಲಿ ಬೇರೆ ಬೇರೆ ಸ್ವಾರಸ್ಯಗಳನ್ನು ಜೀವರುಗಳ ಮೇಲೆ ಒದಿಸಿ ಅದರ ಚಂದವನ್ನು ಕಾಣುತ್ತಾ ಇರ್ತೀನಿ. ನಿನಗೊಂದು ಅವತಾರಕ್ಕೆ ವೇದಿಕೆ ಬೇಕಿತ್ತು. ಆ ವೇದಿಕೆಗೆ ಸರಿಯಾಗಿ ಸರ್ವಭೂತ ದಯಾಪರನಾಗಿ ವ್ಯವಹರಿಸುವ ನಿನ್ನೊಂದಿಗೆ ಸೇರುವಂತ ವಿವಿಧ ವಿಭಾಗದ ಪ್ರಾಣಿ ವರ್ಗಗಳು ಸೇರಬೇಕಿತ್ತು. ಅದಕ್ಕೊಂದು ಸರಿಯಾದ ಹಿನ್ನೆಲೆ ಬೇಕು ಎನ್ನುವ ಕಾರಣಕ್ಕಾಗಿ ನೀನು ಉಪಯೋಗಿಸಿದ್ದು ನಾರದ ಪರ್ವತರನ್ನು ಅಂತ ನನ್ನ ಮತಿಯ ಮಿತಿಯ ಗ್ರಹಿಕೆ. ನಿಜ. ಯಾಕೆ ನಿನಗೆ ಶಾಪ ಬೇಕು? ನಿನಗೊಂದು ತಾಯಿಯಾದವಳು ತನ್ನ ಮಡಿಲಲ್ಲಿ ಮಲಗಿದಂತಹ ಮಗು ಮಾಡಿದ ಹಾನಿಯನ್ನು ಹಾನಿ ಅಂತ ಭಾವಿಸುವುದಿಲ್ಲ, ಬಾಲಕೇಳಿ ಅಂತ ಭಾವಿಸ್ತಾಳೆ. ಹಾಗೆಯೇ ಬಾಲಕೇಳಿ ಆಗಬೇಕಾದ್ರೆ ಅವಳ ಮಗುವೇ ಆಗಬೇಕು, ಹೊರಗಿನ ಮಗು ಆಗುವುದಿಲ್ಲ. ಅನುದಿನವೂ ನಿನ್ನನ್ನು ನಾರಾಯಣ ನಾರಾಯಣ ಎನ್ನುವುದಾಗಿ ಸ್ತುತಿಸುವ ನಾರದ ಪರ್ವತರ ಒದೆತ ಎನ್ನುವುದು ನನಗೆ ಒದೆತ ಅಲ್ಲ, ಅದು ನನಗೆ ಬಾಲಕೇಳಿ ಎನ್ನುವುದಾಗಿ ಭಾವಿಸಿ ಅವರ ಒದೆತಕ್ಕೆ ನೀನು ಎದೆಯೊಡ್ಡಿದ್ದೇ ಹೊರತು ಇನ್ನ ಎದೆಯವರೆಗೆ ಯಾರೇ ಕಾಲಾದರೂ ಬರುವುದಕ್ಕೆ ಸಾಧ್ಯ ಉಂಟೋ? ಸರಿಯಾಗಿ ಗ್ರಹಿಸಿದೆ. ಹಾಗಂತ ಈ ಅರಮನೆಯನ್ನೇ ಯಾಕೆ ಆಯ್ದುಕೊಂಡೆ? ಯಾಕೆ ನಿನ್ನನ್ನೇ ಆಯ್ದುಕೊಂಡೆ? ಯಾಕೆ ತನುಮನಗಳಲ್ಲಿ ಯಾವಾತನು ನಾರಾಯಣ ತತ್ವವನ್ನು ಅನುಸಂಧಾನ ಮಾಡಿಕೊಂಡು ತನ್ಮೂಲಕವಾಗಿ ಜೀವನ ಪಯಣದಲ್ಲಿ ತೊಡಗಿಸಿಕೊಳ್ತಾನೋ ಅವನಿಗೆ ಮಾತ್ರ ನಾರಾಯಣನ ನಡೆ ಏನು ಎನ್ನುವುದನ್ನು ಅರ್ಥೈಸಿಕೊಳ್ಳಿಕ್ಕಾಗುತ್ತದೆ. ಇಲ್ಲದೆ ಹೋದರೆ ಆತಂಕಕ್ಕೋ ಭಯಕ್ಕೋ ಒಳಪಟ್ಟು ತನ್ಮೂಲಕವಾಗಿ ನಡೆಯಲ್ಲಿ ವ್ಯತ್ಯಸ್ತವಾಗಲೂಬಹುದು. ನಿನ್ನ ನಡೆಯಲ್ಲಿ ಅಂತಹ ತಪ್ಪು ನಡೆಗಳು ನಡೆಯಲ್ಪಡುವುದಿಲ್ಲ ಎನ್ನುವಂತಹ ಅಚಲವಾದಂತಹ ನಂಬಿಕೆಯಿಂದಲೇ ಈ ಮನೆಯನ್ನೇ ಆಯ್ದುಕೊಂಡೆ. ನಾರಾಯಣನ ನಡೆ, ನಾರಾಯಣನ ಮುಂದೆ ಅಂಬರೀಷನ ವಿನಯ, ಆ ನಾರಾಯಣ ಹಾಗೂ ವಿನಯ ಸದಾ ಸಂಸ್ಮರಣೆಯಲ್ಲಿ. ಅದೇ ನಿಟ್ಟಿನಲ್ಲೇ ಮುಂದೆಯೂ ಕೂಡ ಆ ಸ್ಮರಣೆಗಳನ್ನು ಯಾರು ಮಾಡುತ್ತಾರೋ, ವಿನಯಪೂರ್ವಕವಾಗಿ ನಾರಾಯಣನ ಸ್ಮರಣೆ ಯಾರು ಮಾಡುತ್ತಾರೋ ಅವರಿಗೆಲ್ಲರಿಗೂ ಕೂಡ ನೀವೆಲ್ಲರೂ ಮಂಗಲಕರ ಅಂತ ಕರೆಯಲ್ಪಡುವಂತಹ ನಾ ಸರ್ವ ಮಂಗಲವನ್ನು ಉಂಟು ಮಾಡುತ್ತೇನೆ ಅಂತ ಹೇಳುತ್ತಾ ಯಾರು ಈ ಶ್ರೀಮತಿ ಪರಿಣಯ ಎನ್ನುವಂತಹ ಪ್ರಸಂಗವನ್ನು ಕಣ್ತುಂಬಿಸಿಕೊಂಡಿದ್ದಾರೋ, ಹೃದಯದಲ್ಲಿ ಸ್ಥಾಪಿಸಿಕೊಂಡಿದ್ದಾರೋ ಅವರಿಗೆಲ್ಲ ನಾವು ಆರಾಧಿಸಿಕೊಂಡು ಬಂದಿರುವಂತಹ ಕಟೀಲು ಭ್ರಾಮರಿ, ಮಹಾಗಣಪತಿ, ಕಾಳಿಕಾಂಬೆ ಸರ್ವ ಮಂಗಲವನ್ನು ಉಂಟು ಮಾಡಲಿ ಎನ್ನುವಂತಹ ಹರಕೆ ಹಾರೈಕೆಯೊಂದಿಗೆ ಈ ಕಥಾಭಾಗಕ್ಕೆ ಮಂಗಲವನ್ನು ಹೇಳ್ತಾರೆ. ಗೋಪಗುಟೀರವಯೋಗೃತ ಜೋಗು ಕುಲ ಜನವೃಂದ
ಆದಿದೈವ ಸಕಲಾಗಮ ವಂದಿತ ಯಾದವ ಕುಲ ಮೋಹನ ರೂಪ ವೇದೋದಾರಿಗೆ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ಆದಿದೈವ ಸಕಲಾಗಮ ವಂದಿತ ಯಾದವ ಕುಲ ಮೋಹನ ರೂಪ ವೇದೋದಾರಿಗೆ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ನಮೋ ನಮೋ ನಾರದ ನಮೋ ನಮೋ ಮಂಗಲೋ ಶುಭ ಮಂಗಲೋ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.